ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ರಾಜ್ಯದ ಸಚಿವರಾದಂತ ಶ್ರೀ ಕೆ. ವೆಂಕಟೇಶ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತ ಶ್ರೀ ತನ್ವೀರ್ ಶೇಟ್ ಅವರೇ, ಮಡಿಕೇರಿ ಶಾಸಕರಾದಂತ ಶ್ರೀ ಮಂತ್ರಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಮರಿತಿಬ್ಬೇಗೌಡ ಅವರೇ, ಮಾಜಿ ಶಾಸಕರಾದಂತ ಡಾಕ್ಟರ್ ಯತೀಂದ್ರ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರೇ, ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ವಿಜಯಕುಮಾರ್ ಅವರೇ, ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಶ್ರೀ ಮೂರ್ತಿ ಅವರೇ, ಮಡಿಕೇರಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ಧರ್ಮಜ ಅವರೇ, ಹುಣಸೂರು ಮಾಜಿ ಶಾಸಕರಾದಂತ ಶ್ರೀ ಮಂಜುನಾಥ್ ಅವರೇ, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಶ್ರೀ ಹರೀಶ್ ಗೌಡ ಅವರೇ, ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕರಾದಂತ ಸೋಮಶೇಖರ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ, ಮತ್ತೆ ದೊಡ್ಡ ಸಭೆ ಮಾಡಬೇಕು ಅಂತೇಳಿ ಏರ್ಪಾಡು ಮಾಡಿರ್ತಕ್ಕಂಥ ಸಭೆನೂ ಅಲ್ಲ. ಇವತ್ತು ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಲಕ್ಷ್ಮಣ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಾನು, ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿಪ್ರಾಯದಂತೆ ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಕೆಲವರು ಲಕ್ಷ್ಮಣ್ ಅವ್ರ ಬಗ್ಗೆ ಅವ್ರ ಒಕ್ಕಲಿಗರೇ ಎಲ್ಲ ನಮ್ಮ ಮಟ್ಟಕ್ಕೂ ಮಾತಾಡ್ತಾರೆ. ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ. ಅವರು ಅನೇಕ ಸಾರಿ ಹೇಳಿದ್ದಾರೆ, ನಾನು ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರೋದು, ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಕುವೆಂಪು ಅವರ ಮಾತು. ಪ್ರತಿ ಮಗುವು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಡ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಹುಡ್ತಾರೆ. ಹಂಗಾಗಬಾರ್ದು, ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರು ವಿಶ್ವಮಾನವರಾಗತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಇವರೆಲ್ಲ ವಿಶ್ವಮಾನವರಾದರು. ನಾವು ಆ ದಾರಿನಲ್ಲಿ ನಡಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ಜಾತಿ ಇರೋದ್ರಿಂದ ಯಾವ್ಯಾವುದೋ ಜಾತಿನಲ್ಲಿ ಹುಟ್ಟಿದ್ದೀವಿ, ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಏನ್ ಲಕ್ಷ್ಮಣ ಒಕ್ಕಲಿಗರ ಜಾತಿಗೆ ಅರ್ಜಿ ಹಾಕೊಂಡು ಹುಟ್ಟಿದಾರ? ನಾನು ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದೀನ? ಇಲ್ಲ. ಜಾತಿ ಇದೆ, ಅದರಿಂದ ಹುಟ್ಟಿದೀವಿ ಅಷ್ಟೇ. ಹಾಗಂತೇಳಿ
ನಾವು ಜಾತಿಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು, ಧರ್ಮಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಾಡಲ್ಲ. ನಾವೆಲ್ಲ ಮನುಷ್ಯರು, ಯಾವುದೇ ಜಾತಿ ಹುಟ್ಟಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ನಾವೆಲ್ಲ ಮನುಷ್ಯರಾಗಿ ಬದುಕಬೇಕು ಅನ್ನೋದು. ಅದನ್ನೇ ಕುವೆಂಪು ಹೇಳಿದ್ರು, ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನ ಮಾಡಿ, ಕನಿಷ್ಠ ಮನುಷ್ಯರಾದ್ರೂ ಆಗಿ. ವಿಶ್ವಮಾನವರಾಗಲಿಕ್ಕಾಗದೆ ಹೋದ್ರೆ ಕನಿಷ್ಠ ಮನುಷ್ಯರಾಗಾರು ಆಗ್ಬೇಕಲ್ಲ, ಅದನ್ನಾರು ಆಗಿ ಅಂತ ಹೇಳಿದ್ದಾರೆ. ಆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸಮಾಜ. ಇದನ್ನ ಕುವೆಂಪು ಹೇಳಿರ್ತಕ್ಕಂಥದ್ದು. ನಾವು ಸರ್ವ ಜನಾಂಗದ ದ್ವೇಷ ಉಂಟು ಮಾಡ್ತಕ್ಕಂಥ ಸಮಾಜ ಮಾಡಕ್ಕಾಗುತ್ತ? ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ದ್ವೇಷ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಾತಿ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜನರ ಭಾವನೆಗಳನ್ನ ಕೆರಳಿಸಿ, ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಓಟ್ ತಗೊಂಡು ದೇಶ ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ. 10 ವರ್ಷಗಳಲ್ಲಿ ಬಡವರ ಕಷ್ಟ ಇರ್ಬೋದು, ಮಹಿಳೆಯರ ಕಷ್ಟ ಇರ್ಬೋದು, ಅಥವಾ ರೈತರ ಕಷ್ಟ ಇರ್ಬೋದು, ಕಾರ್ಮಿಕರ ಕಷ್ಟ ಇರ್ಬೋದು, ದಲಿತರ ಕಷ್ಟ ಇರ್ಬೋದು, ಹಿಂದುಳಿದವ್ರ ಕಷ್ಟ ಇರ್ಬೋದು, ಅಲ್ಪಸಂಖ್ಯಾತರ ಕಷ್ಟ ಇರ್ಬೋದು, ಆ ಕಷ್ಟಗಳ ಬಗ್ಗೆ ಯಾವತ್ತಾರು ಮಾತಾಡ್ತಾರ? ಈ ದೇಶದಲ್ಲಿ ಯಾಕೆ ಬಡತನ ಇದೆ, ಈ ದೇಶದಲ್ಲಿ ಯಾಕೆ ಬಟ್ಟೆ ಇಲ್ಲ, ಈ ದೇಶದಲ್ಲಿ ಹೊಟ್ಟೆಗೆ ಯಾಕೆ ಊಟ ಇಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ಅವರು ಇದನ್ನೆಲ್ಲ ಮಾತಾಡದೇನೆ ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋದು, ದೇವಸ್ಥಾನಗಳ ಬಗ್ಗೆ ಮಾತಾಡೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡೋದು, ಪುಲ್ವಾಮಾ ಬಗ್ಗೆ ಮಾತಾಡೋದು, 370 ಆರ್ಟಿಕಲ್ 370 ಬಗ್ಗೆ ಮಾತಾಡೋದು. ನಾನು ಮಾತಾಡ್ಬೇಡಿ, ಅವ್ರನ್ನೆಲ್ಲ ಮಾತಾಡ್ಬೇಡಿ ಅಂತ ಹೇಳಲ್ಲ. ಆದ್ರೆ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಕಷ್ಟಗಳು, ಇವುಗಳ ಬಗ್ಗೆನೂ ಮಾತಾಡ್ಬೇಕಲ್ಲ. ನಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ. 2013ರಲ್ಲಿ ಕೊಟ್ಟಿದ್ರಿ. 5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ. ಈಗ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ. ನಾವು ಜನರಿಗೆ ಏನ್ ಹೇಳಿದ್ದು ಅದನ್ನ ಜಾರಿ ಮಾಡಬೇಕಲ್ಲ. ಈಗ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ. ಬಂದ್ಮೇಲೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಲ್ಲ. ನಾವು ಏನ್ ಹೇಳಿದ್ದು ಅದನ್ನ ಜಾರಿ ಮಾಡಬೇಕಲ್ಲ. ಕೊಟ್ಟ ಮಾತಿನಂತೆ ನಡ್ಕೋಬೇಕಲ್ಲ. ಅದು ಭಾರತೀಯ ಜನತಾ ಪಕ್ಷದವ್ರು ಯಾವತ್ತೂ ಕೂಡ ಮಾಡಿಲ್ಲ. ಬರೀ ಸುಳ್ಳು ಹೇಳ್ತಾರೆ. ಈಗ ನೋಡಿ, ನರೇಂದ್ರ ಮೋದಿ ಅವರು 15 ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಪ್ರತಿ ಮನೆಗೆ 15 ಲಕ್ಷ ಕೊಡ್ತೀವಿ ಅಂದ್ರು. ಕೊಟ್ರ? ಇಲ್ಲ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಕೊಟ್ರ? ಅಚ್ಚೇದನ ಆಯೋಗ ಅಂತಂದ್ರು ಬಂತ? ಬೆಲೆ ಏರಿಕೆ ಕಡಿಮೆ ಆಯ್ತಾ? ಹಣದುಬ್ಬರ ಕಡಿಮೆ ಆಯ್ತಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಮಾಡಲಿಲ್ಲ. ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಈ ದೇಶದ ಸಂಪತ್ತನ್ನ 5 ಟ್ರಿಲಿಯನ್ ಡಾಲರ್ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಏನು ಮಾಡಲಿಲ್ಲ. ಈಗ ನಾವು ಹೇಳಿದ್ದು ಅನ್ನಭಾಗ್ಯ ಜಾರಿಗೆ ಕೊಟ್ಟಿದ್ದು, ಕ್ಷೀರಧಾರೆ ಕೊಟ್ಟಿದ್ದು, ಕ್ಷೀರಭಾಗ್ಯ ಕೊಟ್ಟಿದ್ದು, ಕೃಷಿ ಭಾಗ್ಯ ಕೊಟ್ಟಿದ್ದು, ಇಂದಿರಾ ಕ್ಯಾಂಟೀನ್ ಮಾಡೋದು, ಸಾಲ ಮನ್ನಾ ಮಾಡೋದು, ಮೈತ್ರಿ ಮನಸ್ವಿನಿ ಮಾಡೋದು, ಭಾಗ್ಯ ಎಂತದ್ದು ಸೌಭಾಗ್ಯ ಮಾಡೋದು.
ವಿದ್ಯಾಸಿರಿ ಮಾಡೋದು ಅವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಏನಾದ್ರು ಮಾಡಿದಾರ? ನಾನು ಮಾಡಿದ್ರು ಒಪ್ಕೊಳ್ತೀನಿ. ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು, ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಇಡೀ ಅವ್ರ ಭಾಷಣ ಬರೀ ಸುಳ್ಳಿನಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ಇಂಥ ಹಸಿ ಸುಳ್ಳು. ನಾವು ಸೆಪ್ಟೆಂಬರ್ ತಿಂಗಳು 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಕೇಂದ್ರ ತಂಡ ಬಂದಿತ್ತು, ಅವರು ಇನ್ಸ್ಪೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಆಮೇಲೆ ಚೆಲುವರಾಯ ಅವರು ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಫೈನಾನ್ಸ್ ಭೇಟಿ ಮಾಡಿದ್ದಾರೆ. ಎಲ್ಲ ಭೇಟಿ ಮಾಡಿ ಎಲ್ರಿಗೂ ಕೂಡ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬರಗಾಲದ ಕಷ್ಟವನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ನಾನು ಸ್ವತಃ ಡಿಸೆಂಬರ್ 10 ತಾರೀಕು ನರೇಂದ್ರ ಮೋದಿ ಭೇಟಿ ಮಾಡಿ, ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಪರಿಹಾರ ಕೊಟ್ಟಿಲ್ಲ, ನೀವು ಹೇಳ್ರಿ, ಹೈ ಲೆವೆಲ್ ಅಧ್ಯಕ್ಷರಿಗೆ ಹೇಳ್ರಿ, ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ. 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡೋದು. ಭೇಟಿ ಮಾಡಿ ನೋಡಿ, ದಿನ ಆಯ್ತು, ನಾವು ನಿಮ್ಗೆ ವರದಿ ಬಂದಿದೆ, ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತಾ? ಅಮಿತ್ ಶಾ, ನಾವು 20ನೇ ತಾರೀಕು ಭೇಟಿ ಮಾಡಿರೋದು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳದ್ದು. ಯಾರು ಹೇಳದ್ದು? ಅಮಿತ್ ಶಾ. ಅಮಿತ್ ಶಾ ನಿನ್ನೆ ಚನ್ನಪಟ್ಟಣಕ್ಕೆ ಬಂದು ಸುಳ್ಳು ಹೇಳಿದಾರಲ್ಲ, ಅವ್ರು ಹೇಳದ್ದು ಕರ್ನಾಟಕದಲ್ಲಿ ಬರಗಾಲ ಇದೆ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ, 18,171 ಕೋಟಿ ಪರಿಹಾರ ಕೇಳಿದ್ದೀರಿ, ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ. ನಾವು ಹೇಳಿದಿವಿ, ಎಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ? ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳು, 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ? ಒಂದೇ ವೇಳೆಗೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀರೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವ್ರಿಗೆ, ಅದಕ್ಕೆ ಬರಕ್ ದಮ್ಮಿಲ್ಲ. ನಾನು ಹೇಳಿದೆ, ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ನರೇಂದ್ರ ಮೋದಿಜಿ, ಮಿಸ್ಟರ್ ಅಮಿತ್ ಶಾ, ನಾನು ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಏನ್ ಮಾಡ್ಬೇಕ್ರಿ? ಹೋಗ್ಬೇಕಲ್ವಾ? ಮತ್ತೆ ಅವ್ರಿಗೆ ಪಾಠ, ಸುಳ್ಳು ಹೇಳ್ತವ್ರನ್ನ ಪಾಠ ಕಲ್ಸೋರು ಯಾರು? ನೀವು ಕಲಿಸ್ಬೇಕಲ್ವಾ? 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಅವರನ್ನು ನಿಲ್ಲಿಸಿದೆ. ಈ ಸುಳ್ಳು ಬಿಜೆಪಿಗೆ ಪಾಠ ಕಲಿಸ್ಬೇಕಲ್ವಾ?
ಕಲಿಸ್ಬೇಕ ಬೇಡ? ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲಿಸ್ಬೇಕ ಬೇಡ? ಈ ಅನ್ಯಾಯ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದ ಬಿಜೆಪಿ ಅವರಿಗೆ ಬುದ್ಧಿ ಕಲಿಸ್ಬೇಕ ಬೇಡ? ಹಂಗಾಗದಾದ್ರೆ 26ನೇ ತಾರೀಕು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳ್ಬೇಕು. ನೀವೆಲ್ಲ ನಿಮ್ಮ ಊರುಗಳಲ್ಲಿ, ನಿಮ್ಮ ಬೀದಿಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಹೋಗಿ ಲಕ್ಷ್ಮಣ್ಗೆ ಓಟ್ ಕೊಡಿ. ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ. ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ. ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ. ಲಕ್ಷ್ಮಣ್ 100 ಗೆದ್ದೇ ಗೆಲ್ತಾರೆ. ನಾವು ಈ ಸಾರಿ ಕೊಡಗಿನಲ್ಲಿ ಹೋದ್ ಸಾರಿ 86,000 ಇಲ್ಲ ಮತ್ತೆ ಕೂಡ 86,000 ಓಟ್ ಹೊರಟೋಗ್ಬಿಟ್ಟಿತ್ತು. ಈ ಸಾರಿ ಕೊಡಗಿನಲ್ಲಿ 2 ಕ್ಷೇತ್ರಗಳಲ್ಲಿ ನಮ್ಮವರೇ MLAಗಳಿದ್ದಾರೆ. ಕೊಡಗಿನಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ 2 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದವರೇ MLAಗಳಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ, ಪ್ರಿಯಾಪಟ್ಟಣದಲ್ಲಿದ್ದಾರೆ, ಚಾಮರಾಜ ಕ್ಷೇತ್ರದಲ್ಲಿದ್ದಾರೆ. ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇಲ್ಲ. ಆದರೂ ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಸೋತ ಅಭ್ಯರ್ಥಿಗಳಿದ್ದಾರೆ, ex-MLA ಇದ್ದಾರೆ. ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ. ಅವ್ರಿಗೆ ಹೇಳಿದೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ ಕೊಡ್ಲೇಬೇಕು ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ, ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ. ನೀವೇ ಲಕ್ಷ್ಮಣ್, ನೀವೇ ಕ್ಯಾಂಡಿಡೇಟ್. ನಮ್ಮ ಪಕ್ಷ, ನಮ್ಮ ಬೂತು, ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ಸಿ ಗೆಲ್ಸಿದ್ರೆ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ DK ಶಿವಕುಮಾರ್ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ಮಾದೇವಪ್ಪ ಗೆದ್ದಾಗ ಆಗ್ತದೆ. ಆಯ್ತಾಯ್ತಲ್ಲ? ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ. ತನ್ವೀರ್ ಶೇಟ್ ಗೆದ್ದಾಗ ಆಗ್ತದೆ. ಮಾಡ್ತೀರಿ ಅಲ್ವಾ? ಇನ್ನು ಊಟ ಮಾಡಿಲ್ಲ, ಅದರಿಂದ ಹಸುವಾಗ್ತಾ ಇದೆ, ಊಟಕ್ಕೆ ಹೋಗ್ಬೇಕು. ನಿಮ್ಮೆಲ್ರಿಗೂ ನಮಸ್ಕಾರ. ಬಂದಿದ್ದೀರಿ, ಲಕ್ಷ್ಮಣ್ ಅವರಿಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿಸಿ. ನಿಮ್ಮೆಲ್ರಿಗೂ